ಚುನಾವಣಾ ಪ್ರಚಾರಕ್ಕಾಗಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣಕ್ಕೆ ಅಮಿತ್ ಶಾ ಆಗಮನ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅಭಿಮಾನಿಯೊಬ್ಬರು ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಚುನಾವಣಾ ಚಾಣಕ್ಯನ ಅಭಿಮಾನಿ ಟಿ. ನರಸೀಪುರದ ಸಿದ್ದು ಎಂಬವರು ಹುಲಿ ಹಾಗೂ ಅಮಿತ್ ಶಾ ಅವರ ಹಚ್ಚೆ ಹಾಕಿಸಿಕೊಂಡು ರೋಡ್ ಶೋದಲ್ಲಿ ಭಾಗಿಯಾಗಲು ಆಗಮಿಸಿದ್ದು ಕಾರ್ಯಕರ್ತರ ಗಮನ ಸೆಳೆಯುತ್ತಿದ್ದಾರೆ. ಕಾಶ್ಮೀರದ ವಿಶೇಷ ಪ್ರಾತಿನಿಧ್ಯ ತೆಗೆದಿರುವುದು ಗುಂಡ್ಲುಪೇಟೆಗೆ ಬರುತ್ತಿರುವ ದ್ಯೋತಕವಾಗಿ ಈ ಟ್ಯಾಟೂ ಉಡುಗೊರೆ ಎಂದು ಸಿದ್ದು ಸಂತಸ ಹಂಚಿಕೊಂಡಿದ್ದಾರೆ. ಹೆಸರು ಪಾದಯಾತ್ರೆ ಮಾಡಿದ್ದೀನಿ ಮಹೇಶ್ವರ ಬೆಟ್ಟಕ್ಕೆ ನರಸೀಪುರದಿಂದ. ಯಾವಾಗ? ಬರ್ತಡೇ ದಿನ. ಅವತ್ತೈದು ಹಾಕ್ಸಿರೋದು. ಅಮಿತ್ ಶಾ ಬರ್ತ್ಡೇ ದಿನನಾ? ನಿಮ್ಮ ಹೆಸರು? ಸಿದ್ದು ಅಂತ. ಯಾರು? ಸಿದ್ದು. ಅವರು ಉಪಾಧ್ಯಕ್ಷರು. ಇದು ಕರ್ನಾಟಕ ಬಂದವರಿಗೆ ನಮ್ಮ ಬಾಸ್ಗೆ ಗಿಫ್ಟ್. ಟ್ಯಾಟೂ ಗಿಫ್ಟ್ ಅದು. ಯಾವತ್ತು ಹಾಕ್ಸಿರೋದು? ಅವ್ರ ಬರ್ತಡೇ ದಿನ ಹಾಕ್ಸಿರೋದು. ಹೋದ ವರ್ಷನಾ? ಈಗ ಯಾವ್ರು ನೀವು? ಟಿ. ನರಸೀಪುರ ಯುವ ಮೋರ್ಚಾ. ಹೆಸರು? ಸಿದ್ದು. ಉಪಾಧ್ಯಕ್ಷರು. ಕಿಲೋಮೀಟರ್ ಬರ್ತಡೆಗೆ ಪಾದಯಾತ್ರೆ ಮಾಡಿದ್ದೀನಿ ಮಹೇಶ್ವರ ಬೆಟ್ಟಕ್ಕೆ ನರಸೀಪುರದಿಂದ. ಯಾವಾಗ? ಬರ್ತಡೇ ದಿನ. ಅವತ್ತೈದು ಹಾಕ್ಸಿರೋದು. ಅಮಿತ್ ಶಾ ಬರ್ತ್ಡೇ ದಿನನಾ? ನಿಮ್ಮ ಹೆಸರು? ಸಿದ್ದು ಅಂತ. ಯಾರು? ಸಿದ್ದು. ಅವರು ಟಿ. ನರಸೀಪುರ. ಇದು ಕರ್ನಾಟಕ ಬಂದವರಿಗೆ ನಮ್ಮ ಬಾಸ್ಗೆ ಗಿಫ್ಟ್. ಟ್ಯಾಟೂ ಗಿಫ್ಟ್ ಅದು. ಯಾವತ್ತು ಹಾಕ್ಸಿರೋದು? ಅವ್ರ ಬರ್ತಡೇ ದಿನ ಹಾಕ್ಸಿರೋದು. ಹೋದ ವರ್ಷನಾ? ಈಗ ಯಾವ್ರು ನೀವು? ಟಿ. ನರಸೀಪುರ ಯುವ ಮೋರ್ಚಾ. ಹೆಸರು? ಸಿದ್ದು. ಉಪಾಧ್ಯಕ್ಷರು. ಕಿಲೋಮೀಟರ್ ಬರ್ತಡೆಗೆ ಪಾದಯಾತ್ರೆ ಮಾಡಿದ್ದೀನಿ ಮಹೇಶ್ವರ ಬೆಟ್ಟಕ್ಕೆ ನರಸೀಪುರದಿಂದ. ಯಾವಾಗ? ಬರ್ತಡೇ ದಿನ. ಅವತ್ತೈದು ಹಾಕ್ಸಿರೋದು. ಅಮಿತ್ ಶಾ ಬರ್ತ್ಡೇ ದಿನನಾ? ನಿಮ್ಮ ಹೆಸರು? ಸಿದ್ದು ಅಂತ. ಯಾರು? ಸಿದ್ದು. ಅವರು ಟಿ. ನರಸೀಪುರ. ಇದು ಕರ್ನಾಟಕ ಬಂದವರಿಗೆ ನಮ್ಮ ಬಾಸ್ಗೆ ಗಿಫ್ಟ್. ಟ್ಯಾಟೂ ಗಿಫ್ಟ್ ಅದು. ಯಾವತ್ತು ಹಾಕ್ಸಿರೋದು? ಅವ್ರ ಬರ್ತಡೇ ದಿನ ಹಾಕ್ಸಿರೋದು. ಹೋದ ವರ್ಷನಾ? ಈಗ